ಈ ಗೋ ಕತೆ ಜೊತೆಗೆ ಗೋರಥ ಅದರ ಜೊತೆಗೆ ಭಾಗವತ ಸಪ್ತಾಹದ ಪೂರ್ಣ ಜವಾಬ್ದಾರನಂತ ಪೂರ್ಣ ರೂವಾರಿಯಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಲೂ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಎಲ್ಲ ಆದರಣೀಯರಿಗೂ ನಮಸ್ಕರಿಸುತ್ತಾ ನಾನು ಹೆಚ್ಚು ನಿಮ್ಮ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಕೇವಲ 2 ದಿನದ ಹಿಂದೆ ನಾವಿಲ್ಲಿ ಸೇರಿ ಗೋರಥ ಬರ್ತಾ ಇದೆ. ಉತ್ತಮ ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಗೋರಥ ಮೊಹಮ್ಮದಾಬಾದ್ ಮತ್ತು ಸಿದ್ದಗಟ್ಟೆ ಈ ಭಾಗಗಳಲ್ಲಿ ಸಂಚಾರ ಮಾಡಲಿಕ್ಕಿದೆ. ಸಿದ್ದಗಟ್ಟೆ ಭಾಗದಲ್ಲಿ ತುಂಬಾ ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ಅಪೇಕ್ಷೆ ಪಟ್ಟಾಗ ಇಲ್ಲಿಯ ಎಲ್ಲ ಬಂಧುಗಳು, ನಾನು ಒಬ್ಬೊಬ್ಬರ ಹೆಸರು ಹೇಳುವುದಿಲ್ಲ, ಆದ್ರೆ ಪ್ರತಿಯೊಬ್ಬರು ಕೂಡ ಉತ್ತಮ